विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधुमधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ಸಮಾಜದ ನಂಬಿಕೆ ಶಸ್ತ್ರ ಮತ್ತು ಶಾಸ್ತ್ರದ ಆರಾಧನೆ. ನವರಾತ್ರಿ ಪೂಜೆಯ ಕಲ್ಪನೆ ಇರೋದು ಶಸ್ತ್ರ ಮತ್ತು ಶಾಸ್ತ್ರದ ಆರಾಧನೆ. ನಮ್ಮ ದೇವತೆಗಳು ಶಸ್ತ್ರವನ್ನು ಹಿಡಿದಿದ್ದಾರೆ, ಶಾಸ್ತ್ರವನ್ನು ಓದಿದ್ದಾರೆ. ಹಾಗಾಗಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಿರುವಂತಹ ಒಂದು ದೇಶ ಭಾರತ. ವೇದಗಳು, ಪುರಾಣ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂತ ಶ್ರೇಷ್ಠ ಗ್ರಂಥಗಳನ್ನು ಕೊಟ್ಟಿರುವ ಜ್ಞಾನದ ಭಂಡಾರವನ್ನು ಕೊಟ್ಟಿರುವಂತಹ ದೇಶ ಭಾರತ. ಹಾಗಾಗಿ ಶಾಸ್ತ್ರಕ್ಕೂ ಮಹತ್ವ ಇದೆ, ಶಸ್ತ್ರಕ್ಕೂ ಮಹತ್ವ ಇದೆ. ದೇವತೆಗಳು ಶಸ್ತ್ರಗಳನ್ನು ಹಿಡಿದು ಹೋರಾಟವನ್ನು ಮಾಡಿದ್ರು. ಯಾವ್ಯಾವಾಗ ದೇಶದ ಮೇಲೆ ಆಕ್ರಮಣಗಳಾಗಿದವು, ಧರ್ಮದ ಮೇಲೆ ಆಕ್ರಮಣಗಳಾಗಿದವು, ಪೂಜೆ ಪುನಸ್ಕಾರಗಳ ಮೇಲೆ ಆಕ್ರಮಣಗಳಾಗಿದವು, ಆ ಎಲ್ಲ ಸಂದರ್ಭದಲ್ಲಿ ದೇವತೆಗಳು ಬೇರೆ ಬೇರೆ ರೀತಿಯಲ್ಲಿ ಭೂಮಿಗಿಳಿದದನ್ನು ಕಂಡಿದೆ. ರಾಕ್ಷಸರ ಸಂಹಾರಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ದೇವತೆಗಳ ಉದ್ಭವಗಳಾಗಿದ್ದಾವೆ ದೇಶದಲ್ಲಿ. ವಿಶೇಷವಾಗಿ ನವರಾತ್ರಿಯಲ್ಲೂ ದುಷ್ಟರ ಸಂಹಾರಕ್ಕೋಸ್ಕರ ದೇವಿ ಅವತಾರ ಆಗಿದೆ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ಹಾಗಾಗಿ ಆಯುಧ ಪೂಜೆಯ ದಿವಸ ದೇವಿಯ ಆರಾಧನೆ ಜೊತೆಗೆ ಮಹಾಭಾರತದ ಯುದ್ಧ ಮುಗಿದ ಮೇಲೆ ಶಸ್ತ್ರಗಳನ್ನ ಮರದಲ್ಲಿಟ್ಟು ಪೂಜೆ ಮಾಡಿರುವಂಥ ಕಾರಣಗಳನ್ನು ಇಟ್ಕೊಂಡು ಆಯುಧ ಪೂಜೆಗಳನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಆಯುಧ ಮೇಲೆ ಪೂಜೆಯ ಮೇಲೆ ಆಕ್ರಮಣಗಳು 2006 ಪ್ರತ್ಯುತ್ತರವಾಗುವಂಥ ಕೆಲಸವನ್ನು ಈಶ್ವರ ಮಂದಿರದ ಹಿಂದೂ ಸಮಾಜ ಮಾಡಿದ ಉತ್ತರವನ್ನು ಆ ನಂತರ ಹಿಂದೂ ಸಮಾಜ ಸಂಘಟಿತವಾಗಿ ಜಾತಿ ವೃತ್ತಿಗಳನ್ನು ಮಾಡಿಕೊಂಡು ಬಂದಾಗ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಈ ಸಮಾಜವನ್ನು ಮಾಡಿದೆ. ಇವತ್ತು ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಯೋಚನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಆಯುಧ ಪೂಜೆ ನಿಮಿತ್ತ. ಅದರ ಕಾರಣದಲ್ಲಿ ಹಿಂದೂ ಸಮಾಜ ಒಡಿಬಾರದು, ಹಿಂದೂ ಸಮಾಜ ಒಂದಾಗ ಅದರ ಹೆಸರಿನಲ್ಲಿ ನಮ್ಮ ಎಲ್ಲ ವೈಯಕ್ತಿಕ ಅಭಿಪ್ರಾಯಗಳನ್ನು ಬದುಕಿಡಬೇಕು. ನಾವೆಲ್ಲ ಒಂದಾಗಿ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜವನ್ನು ಚೈತನ್ಯ ತುಂಬತಕ್ಕಂಥ ನಾನು ಆವಾಗ ಹಿಂದೂ ಸಮಾಜಕ್ಕೆ ನಾಯಕರ ಅಗತ್ಯ ಇಲ್ಲ, ಹಿಂದೂ ಸಮಾಜಕ್ಕೆ ನಾಯಕರಿಲ್ಲ. ಯಾಕಂದ್ರೆ ಹಿಂದೂ ಅನ್ನತಕ್ಕಂಥದ್ದು ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಶಬ್ದ ಮತ್ತು ಧರ್ಮ. ಸನಾತನ ಆದಿ ಇಲ್ಲದೆ ಇರ್ತಕ್ಕಂಥದ್ದು, ಅಂತ್ಯ ಇಲ್ಲದೆ ಇರ್ತಕ್ಕಂಥದ್ದು ಕೆಲವೊಂದು ಕೇಳಬೇಕು. ಹಾಗಾಗಿ ಅಂತಹ ಧರ್ಮಕ್ಕೆ ನಾಯಕರ ಪ್ರಶ್ನೆ ಇಲ್ಲ. ನಾವೆಲ್ಲ ಹೋರಾಟಗಾರ. ಹಿಂದೂ ಸಮಾಜಕ್ಕೆ ಯಾವ್ಯಾವ ಅನ್ಯಾಯ ಆಗಿದೆ ಹೋರಾಟ ಮಾಡ್ತಕ್ಕಂಥದ್ದು ಕಾಲಕಾಲಕ್ಕೆ ಬಂದಿದೆ. ಅದರಲ್ಲಿ ಶಿಷ್ಟರ ಸಂಹಾರಕ್ಕೆ, ದುಷ್ಟರ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗೆ ದೇವತೆಗಳು ಆ ಕಾಲದಲ್ಲಿ ಬಂದರೆ ಕಲಿಯುಗದಲ್ಲಿ ಸಂಘಟನೆಯೇ ದೇವರು. ಸಂಘಟನೆಯ ರೂಪದಲ್ಲೇ ದೇವರು ಅವತಾರ ಆಗ್ತಿರ್ತಾರೆ. ಕಲಿಯುಗದಲ್ಲಿ ಬಹಳ ಶಕ್ತಿ ಸಂಘಟನೆ. ನಾವೆಲ್ಲರೂ ಸಂಘಟಿತರಾಗಿದ್ದೇವೆ. ಈ ಸಂಘಟನೆ ತುಂಬಿಸಬೇಕು, ಬೆಳೆಸಬೇಕು. ಆ ಕಾರಣಕ್ಕೋಸ್ಕರ ನಾವು ಒಂದಾಗಿ ಸಮಾಜದ ಸಂಘಟನೆಯ ಜೊತೆಗೆ ಹಿಂದೂ ಸಮಾಜದ ಸಂರಕ್ಷಣೆ, ನಮ್ಮಲ್ಲಿರತಕ್ಕಂಥ ನ್ಯೂನ್ಯತೆಗಳನ್ನು ಬದಿಗಿಟ್ಟು ಈ ಕಾರ್ಯದ ಮುಖಾಂತರ ಒಂದಾಗಬೇಕು ಅಂತ ಅಂತಕ್ಕಂಥ ವಿನಂತಿಯೊಂದಿಗೆ
ಭವ ತೊಳೆಯಲು ಗಂಗಾ ಮಾತೆಯು ಜಡೆಯಲ್ಲಿ ಧರಿಸಿದ ಪರಶಿವ ನೀನೇ. ಪಾಪವ ತೊಳೆಯಲು ಗಂಗಾ ಮಾತೆಯು ಜಡೆಯಲ್ಲಿ ಧರಿಸಿದ ಪರಶಿವ ನೀನೇ. ರುದ್ರಪಿ ಜಪಮಾಲ ಭಸ್ಮಾಗ ಶೋಭಿತ ಚರ್ಮಾವರನು ಈಶ್ವರ ಮಂಗಲ ನಯನ ಮನೋಹರ ಜಾತ್ರೆಯ ಸಡಗರ ದರ್ಶನ ಬಲಿಯಲಿ ಶೋಭಿಪಣೆ. ನಯನ ಮನೋಹರ ಜಾತ್ರೆಯ ಸಡಗರ ದರ್ಶನ ಬಲಿಯಲಿ ಶೋಭಿಪಣೆ. ಸುರಿಸುವನೆ ನಗರಿ ಈಶ್ವರ ಮಂಗಲ ಸುರದೊರೆಯಲಿ ದರ್ಶನ ನೀಡುವ ಶಂಕರ. ಗ್ರಾಮದ ಒಡೆಯ ಪಂಚಲಿಂಗೇಶ್ವರ, ಗ್ರಾಮದ ಒಡೆಯ ಪಂಚಲಿಂಗೇಶ್ವರ, ಗ್ರಾಮದ ಒಡೆಯ ಪಂಚಲಿಂಗೇಶ್ವರ, ಗ್ರಾಮದ ಒಡೆಯ ಪಂಚಲಿಂಗೇಶ್ವರ, ಅಧಿಪತಿಯೇ ನೀ ಜಗದೀಶ್ವರ. ಗಣಪುರ ದೊರೆಯ ನೀ ದರ್ಶನ ನೀಡುವ ಶಂಕರ. ಈಶ್ವರ ಮಂಗಲ ಪುರ ದೊರೆಯ ನೀ ದರ್ಶನ ನೀಡುವ ಶಂಕರ. ನೆನಪು ಮಲ್ಕುವ ಈ ರೆಂಕಲ ಮರಪಡೆ, ನೆನಪು ಮಲ್ಕುವ ಈ ರೆಂಕಲ ಮರಪಡೆ. ದೇವಿ ಎಂಕ ಮೇಲಡ ದಾಯೇ ದಯ ತೋಜುಜಿ, ದೇವಿ ಎಂಕ ಮೇಲಡ ದಾಯೇ ದಯ ತೋಜುಜಿ. ಎಂಕ ಕಕ್ಕ ಮಾತಲ ಇರೆಗು ಅರ್ತಾಪುಜಿ, ಎಂಕ ಕಕ್ಕ ಮಾತಲ ಇರೆಗು ಅರ್ತಾಪುಜಿ. ದೇವಿ ಎಂಕ ಮೇಲಡ ದಾಯೇ ದಯ ತೋಜುಜಿ, ದೇವಿ ಎಂಕ ಮೇಲಡ ದಾಯೇ ದಯ ತೋಜುಜಿ. ಏಕ ವರ್ಷ ಆಡಮಾಯಿರನ ಪಾದ ನಂಬುನ, ಏಕ ವರ್ಷ ಆಡಮಾಯಿರನ ಪಾದ ನಂಬುನ. ಧ್ಯಾನ ಭಜನೆನ ಎಂಕು ಮಲ್ಕೊಂದೊಪ್ಪುನ, ಧ್ಯಾನ ಭಜನೆನ ಎಂಕು ಮಲ್ಕೊಂದೊಪ್ಪುನ. ಎಂಚೆ ಎಂಚಿ ಕಾರಿಗೂ ತೋಜಾಯಿನ ದೇವಿಯೇ, ಎಂಚೆ ಎಂಚಿ ಕಾರಿಗೂ ತೋಜಾಯಿನ ದೇವಿಯೇ. ಎಂಚೆ ಎಂಚಿ ಕಾರಿಗೂ ತೋಜಾಯಿನ ದೇವಿಯೇ. ಎಂಟ್ಲೆ ಗವೆಯ ಕೊರಳೆ ಮಾವು ಕಟ್ಟಿದ ದೇವಿಯೇ, ಎಂಟ್ಲೆ ಗವೆಯ ಕೊರಳೆ
ಇದೀಗ ನಮ್ಮ ಈ ಆಯುಧ ಪೂಜೆಗೆ ನೂತನ ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಕುಮಾರ್ ಪುತ್ತೂರು ಇವರು ಆಗಮಿಸಿದ್ದಾರೆ. ಇವರು ತಮ್ಮನ್ನು ಉದ್ದೇಶ ಮಾಡಿ ಎರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. 71ನೇ ವರ್ಷಕ್ಕೆ ನಮ್ಮ ಈ ಆಯುಧ ಪೂಜೆ ಕಾಲಿಟ್ಟಿದೆ. ಈ ಶುಭ ಸಂದರ್ಭದಲ್ಲಿ ನವರಾತ್ರಿಯ 9 ದಿವಸ ನಾವೆಲ್ಲರೂ ನವ ದುರ್ಗೆಯರನ್ನ ಪೂಜೆ ಮಾಡುವ ಮುಖಾಂತರ ಸಮಾಜದಲ್ಲಿ ಶಾಂತಿ, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಬದುಕುವ ಕಾರಣಕ್ಕೋಸ್ಕರ ಈ ಪೂಜೆ. ಧರ್ಮದ ವಿಜಯ ಅಧರ್ಮದ ನಾಶಕ್ಕೋಸ್ಕರ ಏನು ಪ್ರಭು ಶ್ರೀರಾಮಚಂದ್ರ ಅವತ್ತು ರಾವಣನ ಸಂಹಾರ ದಿವಸ ಆಗಿದೆ. ಅದರ ಜೊತೆಗೆ ಮಹಾಭಾರತ ಸಂದರ್ಭದಲ್ಲಿ ಕೌರವರ ಸೋಲು, ಅಧರ್ಮದ ಸೋಲು, ಧರ್ಮದ ವಿಜಯ. ಅರ್ಜುನ ಮತ್ತೆ ಎಲ್ಲ ಪಾಂಡವರು ಕೌರವರನ್ನು ಸೋಲಿಸಿದ ವಿಜಯದಶಮಿ ದಿವಸ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷ ಕಾಲಿಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಡಾಕ್ಟರ್ ಕೇಶವ ಬಲರಾಮ್ ಬೆಳಗೆಯವರು ಪ್ರಾರಂಭ ಮಾಡಿದ್ರು ವಿಜಯದಶಮಿ ದಿವಸ. ವಿಜಯದಶಮಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಶಕ್ತಿ ತುಂಬುವಂತಹ ದಿವಸ. ಆಯುಧ ಪೂಜೆಯನ್ನ ಏನು ಇವತ್ತು ನಮ್ಮ ಕಾರ್ಯಕ್ರಮವನ್ನ ಇವತ್ತು 21ನೇ ವರ್ಷ ಮಾಡ್ತಾ ಬಂದಿದ್ದೇವೆ. ನಾವು ನಿತ್ಯ ನಿರಂತರ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ನಾವೆಲ್ಲರೂ ಇರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಒಟ್ಟಿಗೆ ಒಗ್ಗಟ್ಟಾಗಿ ಒಂದಾಗಿ ಬದುಕುವ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡುವಂತಹ ವಿಚಾರವನ್ನ ಇಲ್ಲಿರ್ತಕ್ಕಂಥ ಈಶ್ವರಮಂಗಲ ಹಿಂದೂ ಸಮಾಜ ಮಾಡ್ತಾ ಬಂದಿದೆ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ಇದೇ ರೀತಿ ನಡೀತಾ ಬರಲಿ. ಅದ್ರ ಜೊತೆಗೆ ನಾವೆಲ್ಲರೂ ತಾಯಿ ಭೂಮಿಯನ್ನ ತಾಯಿಯನ್ನು ಸ್ವೀಕಾರ ಮಾಡಿದವರು. ದೇವಿ ಯಾವ ರೀತಿ ಅಂದ್ರೆ ಅದನ್ನ ತಾಯಿಯ ಒಂದು ಶಕ್ತಿ ಸ್ವರೂಪಿಣಿ, ದುರ್ಗೆ, ಕಾಳಿ, ಭದ್ರಕಾಳಿ ಆ ರೀತಿ ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಐಶ್ವರ್ಯಕ್ಕೆ, ಸಂಪತ್ತಿಗೆ ಲಕ್ಷ್ಮಿಯಾಗಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಸರಸ್ವತಿ, ಎಲ್ಲರಿಗೂ ವಿದ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆ ಸಿಗ್ಬೇಕಾದ್ರೆ ನಾವು ಸರಸ್ವತಿಯ ಶಾರದೆಯ ಪೂಜೆಯನ್ನು ಮಾಡ್ತೇವೆ. ನಾವು ಅನ್ನೋದು ಪೂಜೆ ಯಾವ ರೀತಿ ಅಂದ್ರೆ ಪ್ರಪಂಚಕ್ಕೆ ಕತ್ತರಿರಬೇಕಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಕೇಳಿದಂತೆ ದೇವರ ಹತ್ರ, ದೇವರೇ ನಮಗೆ ಬೆಳಕನ್ನು ಕೊಡಿ ಅಂತ ಕೇಳಿದಾಗ ದೇವರು ಬೆಳಕನ್ನು ಕೊಡ್ತಾರಂತೆ. ಯಾವ ರೀತಿ ಅಂತಂದ್ರೆ ಅಜ್ಞಾನವನ್ನ ದೂರ ಮಾಡಿ ಸುಜ್ಞಾನವನ್ನು ತರುವ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಕಂಚಿ ಇರಬಹುದು, ಬೇರೆ ಬೇರೆ ವಿದ್ಯಾಪೀಠ, ಪ್ರಪಂಚದ ಬೇರೆ ಬೇರೆ ಜನ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗ್ರಂತೆ. ಆದ್ರೆ ನಾವು ಯಾವ ರೀತಿ ಇಲ್ಲಿರ್ತಕ್ಕಂಥ ಹಿರಿಯರು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿದವರು. ತಾಯಿ ಭಾರತ ಅಂದ ತಕ್ಷಣ ನಾವು ನಮ್ಮ ಇರ್ತಕ್ಕಂಥ ವಿದ್ಯೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟೆವು. ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಇರ್ತಕ್ಕಂಥ ವಿದ್ಯಾಪೀಠಕ್ಕೆ ಬಂದು ಜನ ವಿದ್ಯಾಭ್ಯಾಸ ಮಾಡಿ ಹೋದ್ರು. ಆ ಕಾರಣಕ್ಕೆ ಇವತ್ತು ಭಾರತದ ಜಗಜ್ಜನೆ ಆಗಿದೆ. ದೇಶಕ್ಕೆ ಒಬ್ಬ ನೇತೃತ್ವ, ಯಾವ ರೀತಿ ನೇತೃತ್ವ ಅಂದ್ರೆ ಇಡೀ ದೇಶ ಪ್ರಪಂಚವೇ ಅವರಿಗೆ ತಲೆಯಾಗಿದೆ. ಅಮೆರಿಕ ಕೂಡ ನಾವು ನೋಡ್ಬೇಕಾಗಿದೆ. ಅಮೆರಿಕ ಕೂಡ ಮಂಡಿ ಹೋಯಿತು. ಎಲ್ಲರಿಗೆ ಮಾರ್ಗದರ್ಶನ ಮಾಡೋ ಸ್ಥಾನದಲ್ಲಿ ನರೇಂದ್ರ ಮೋದಿಜಿಯವರು ಇದ್ದಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಧನ್ಯರು. ನರೇಂದ್ರ ಮೋದಿ ಅಂದ ತಕ್ಷಣ ಅವ್ರು ಯಾವ ರೀತಿ ಅಂದ್ರೆ 140 ಕೋಟಿ ಜನರನ್ನು ಕೂಡ ನನ್ನ ಕುಟುಂಬ ಅಂತ ಭಾವಿಸಿ ಯೋಚನೆ ಮಾಡ್ಕೊಂಡು ಬದುಕುವಂತವ್ರು. ಅವರಿಗಿರುವಂತದ್ದು ದೇಶದ ಅಭಿವೃದ್ಧಿ ಮಾತ್ರ. ಆ ಕಾರಣಕ್ಕೆ ನಾವು 140 ಕೋಟಿ ಜನ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಾಗ, ನಮ್ಮ ಭಾರತ ಮಾತೆ ಒಂದು ಹೆಜ್ಜೆ ಮುಂದೆ ಇಟ್ಟಾಗೆ ಏನು ಪರಮ ವೈಭವವನ್ನು ಎತ್ತಬೇಕು ರಾಷ್ಟ್ರ. ಈ ರಾಷ್ಟ್ರವನ್ನು ಪರಮ ವೈಭವಿಸಬೇಕು. ಅದರ ಕಾಲಘಟ್ಟ ಅತ್ಯಂತ ಹತ್ತಿರದ ಸನ್ನಿಹಿತವಾಗಿದೆ. ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಮುಂದಾಗಿ ಎಲ್ಲರೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೇ ತಾಯಿ ಮಕ್ಕಳನ್ನು ಬದುಕಿದಾಗ ಈ ದೇಶ ಇನ್ನೊಮ್ಮೆ ಪರಮ ಹೋಗಲಿಕ್ಕೆ ಸಾಧ್ಯತೆಗಳು. ಆ ಕಾರಣಕ್ಕೆ ಇನ್ನೊಮ್ಮೆ ಡಾಕ್ಟರ್ ಆಶೀರ್ವಾದ ಪಡೆದು ಎಲ್ಲರೂ ಇಷ್ಟವಾಗಬೇಕು. ಈ ಕಾರ್ಯಕರ್ತರು ಸಮಾಜದ ಆಸ್ತಿ ಆಗಬೇಕು. ಪ್ರತಿಯೊಬ್ಬ ಬಡವರ, ಪ್ರತಿಯೊಬ್ಬ ಕಷ್ಟದವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಆಯುಧ ಪೂಜೆ ಶಕ್ತಿನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಶುಭವಾಗಿ ಅಡಿಲ್ ವಿಶ್ವನಾಥ ಗೌಡರು ಮತ್ತು ನನ್ನ ಜೊತೆ ಸೇರಿ ಕಿರಣ್ ಬೆದ್ರಾಡಿ ಇವರೆಲ್ಲ ಜೊತೆ ಸೇರಿ ನಾವು ಈ ಒಂದು ಪೂಜೆಯನ್ನು ಮಾಡ್ತಿದ್ದೇವೆ. ಇವತ್ತು ನೀವು ಮಾಡೋದು ಭಾಳ ಸಂತೋಷ, ಮಾಡಿ ಮುಂದಕ್ಕೆ ಹೋಗಬೇಕು. ಆದರೆ ಒಂದು ವಿಷಯ ಅಂತ ಹೇಳಿದ್ರೆ ನಾವು ಒಟ್ಟಾಗೋ ಮುಖ್ಯ ಅಲ್ಲ, ಸ್ವಾರ್ಥವನ್ನು ಬಿಡಿ. ಸ್ವಾರ್ಥ ನನ್ನಿಂದಲೇ ಆಗಬೇಕು, ನಾನೇ ಆಗಬೇಕು ಹೇಳುವಂಥ ಇದೇ ಹಿಂದೂ ಧರ್ಮಕ್ಕೆ ಮಾರಕ. ಹಿಂದೂ ಧರ್ಮಕ್ಕೆ ಮಾರಕ ಯಾವುದು? ನಾನು, ನನ್ನದು, ನಾನಾಗಬೇಕು, ನೀನಾಗಬೇಕು, ಇದೆಲ್ಲ ಬಿಡಬೇಕು. ಯಾವುದು ದೇವರು ಅನುಗ್ರಹ ಮಾಡ್ತಾರ ಅವರು ಈ ನಮ್ಮ ಹಿಂದುತ್ವವನ್ನು ನಡೆಸ್ಕೊಂಡು ಹೋಗ್ಬೇಕು. ದೇವರ ಅನುಗ್ರಹ ಇರೋದು ಮುಖ್ಯ. ಹಾಗೆ ನಾನು ಹೇಳೋದು ಇಷ್ಟೇ, ಹಿಂದುತ್ವ ಎಂಬುದು ಒಂದು ಬಾಯಲ್ಲಿ ಹೇಳುವ ವಿಷಯ ಅಲ್ಲ, ಇದು ತುಂಬ ಕಷ್ಟ ಉಂಟು. ನಿಮ್ಮ ಮನಸ್ಸಿನಲ್ಲಿದ್ದಂಥ ಯಾವ ರೀತಿ ರಾವಣನ ರಾಮ ಕೊಂದ್ರ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿದ್ದ ಸ್ವಾರ್ಥ ಮತ್ತು ನಮ್ಮ ಒಂದು
ಭಾಷೆಗಳನ್ನು ತೆಗೆದುಹಾಕಿ ನಮ್ಮ ಹಿಂದೂಗಳನ್ನು ಜೋಡಿಸಿ ಇಲ್ಲಿ ಇನ್ನೊಂದು ಸಾರಿ ಹಿಂದುತ್ವ ಮೇಲೆ ಬರಬೇಕು ಅಂತೇಳಿ ನನ್ನ ಅಭಿಲಾಷೆ. ನಮ್ಮ ಹಿಂದೂ ಜಾಗರಣ ವೇದಿಕೆ ಹಾಗೂ ಆಲಪುಂಜಾರ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಹಿಂದೂ ಜಾಗರಣ ವೇದಿಕೆಯ ಗೌರವಾಧ್ಯಕ್ಷರಾದ ಶ್ರೀ ಪ್ರಸಾದ್ ಬಾಲಾಜಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಜಾಗರಣ ವೇದಿಕೆ ಹಾಗೂ ಆಲಪುಂಜಾರ ಸಮಿತಿ ಹಾಗೂ ಅರಣ್ಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜನರೆಲ್ಲರೂ ಜಾಗೃತಗೊಂಡು ಆನಂತರದ ದಿನಗಳಲ್ಲಿ ಹಿಂದೂ ಜಾಗರಣ ವೇದಿಕೆಯನ್ನು ರಚಿಸಿಕೊಂಡು ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ನಿರಂತರವಾಗಿ 21ನೇ ವರ್ಷಕ್ಕೆ ಈಗ ಕಾಲಿಡ್ತಾ ಇದ್ದೇವೆ. ಹಿಂದೂ ಜಾಗರಣ ವತಿಯಿಂದ ನಡೆಸಲ್ಪಡುವಂಥ ಇದು ಆಯುಧ ಪೂಜೆ. 2005ನೇ ಇಸ್ವಿಯಲ್ಲಿ ಕೇವಲ ಒಂದು 4-5 ವಾಹನಗಳನ್ನಿಟ್ಟು ಆಯುಧ ಪೂಜೆಯನ್ನು ನಾವು ನಡೆಸ್ತಾ ಇದ್ದೆವು. ಆದರೆ ಯಾವಾಗ ಅನ್ಯ ಧರ್ಮೀಯರಿಂದ ಅನ್ಯ ಮತೀಯರಿಂದ ಆಯುಧ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅರ್ಚಕರ ಮೇಲೆ ಹಾಗೆ ಆರತಿ ಮಾಡುತ್ತಿರುವಂಥ ಆರತಿ ತಟ್ಟೆಯ ಮೇಲೆ ಕಲ್ಲನ್ನು ಎಸೆದರು. ಆ ಎಸೆದ ಕಲ್ಲುಗಳು ಪ್ರತಿಯೊಬ್ಬನ ಹಿಂದುವಿನ ಮನಸ್ಸನ್ನು ನಾಟಿ ಆ ನಂತರ ಎಲ್ಲ ಹಿಂದೂಗಳಲ್ಲಿ ಜಾಗೃತಗೊಂಡು ಪ್ರತಿ ವರ್ಷವೂ ಹಿಂದೂ ಜಾಗರಣ ವತಿಯಿಂದ ನಾವು ಇಲ್ಲಿ ಆಯುಧ ಪೂಜಾ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಅದು 20 50 ಆಗಿ 50ರಿಂದ 100ಕ್ಕಾಗಿ ಈಗ 400-500 ವಾಹನಗಳು ಇಲ್ಲಿ ಬಂದು ಜಮೆಗೊಂಡು ಎಲ್ಲದಕ್ಕೂ ವಾಹನ ಪೂಜೆಯಾಗಿ ಇಲ್ಲಿಂದ ಮೆರವಣಿಗೆ ಹೋಗಿ ಈಶ್ವರಮಂಗಲ ಪಂಚಲಿಂಗೇಶ್ವರ ಸಭಾಭವನದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಾವು ಇನ್ನು ಮುಂದೆಯೂ ಕೂಡ ಎಲ್ಲ ಹಿಂದೂಗಳು ನಾವು ಒಗ್ಗಟ್ಟಾಗಿದ್ದೇವೆ. ಯಾವುದೇ ಅನ್ಯ ಧರ್ಮೀಯರಿಂದ ಯಾವುದೇ ಬೇರೆ ದುಷ್ಟಶಕ್ತಿಗಳಿಂದ ಇದಕ್ಕೆ ಏನೇ ತೊಂದರೆ ಬಂದರೂ ಕೂಡ ನಾವು ಜಾಗೃತರಾಗಿದ್ದೇವೆ. ಅದನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ. ಅದರಲ್ಲಿ ಯಾವುದೇ ರಾಜ್ಯ ಪಂಚಾಯತಿಗೆ ಇಲ್ಲ. ನಮ್ಮ ಧರ್ಮದ ರಕ್ಷಣೆ ನಮ್ಮದು. ಧರ್ಮೋ ರಕ್ಷತಿ ರಕ್ಷಿತಾಹ ಎಂಬ ಮಾತಿನಂತೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಎಲ್ಲರೂ ಸೇರಿದ್ದಾರೆ. ಇನ್ನು ಈಗ ಇಲ್ಲಿಂದ ಆಯುಧ ಪೂಜೆ ಅರವಿಂದ ಆಟೋವರ್ಕ್ಸಿನಲ್ಲಿ ಆಯುಧ ಪೂಜೆ ಆಗಿ ಅಲ್ಲಿಂದ ಮೆರವಣಿಗೆಯಲ್ಲಿ ನಮ್ಮ ಈಶ್ವರಮಂಗಲ ಪಂಚಲಿಂಗೇಶ್ವರ ಸಭಾಭವನಕ್ಕೆ ಹೋಗಿ ಅಲ್ಲಿ ಧಾರ್ಮಿಕ ಸಭೆ ನಡೆಯಲಿಕ್ಕೆ ಕುಂಟಾರು ರವಿಶತಂತ್ರಿಯವರಿಂದ ಆಶೀರ್ವಚನ ಹಾಗೆ ಚಂದ್ರಹಾಸಮುರೂರವರಿಂದ ಇದು ದಿಕ್ಸೂಚಿ ಭಾಷಣ ಹಾಗೂ ಇತರ ಗಣ್ಯರು ಆಗಮಿಸಲಿದ್ದಾರೆ. ಅಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನದಾನದ ವ್ಯವಸ್ಥೆ ಇರುತ್ತದೆ. ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಬೋಲೋ ಭಾರತ್ ಮಾತಾ ಕೆ ಬೋಲೋ ಭಾರತ್ ಮಾತಾ ಕೆ. शतखण्डविखण्डितरुण्डवितुण्डितशुण्डगजाधिपते रिपुगजगण्डविदारणचण्डपराक्रमशुण्डमृगाधिपते निजभुजदण्डनिपातितचण्डनिपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते हैरणदुर्मदशत्रुवधोदित दुर्धर निर्झर शक्तिभृते വന്നെ കൈലാസനാഥ പൊന്നുമകനും മേഘനാഥനും സോദരനും സർവരും
തന്നിൽ പശ്ചാത്താപം നിറയണ് രാമന്റെ ശരമുനയാൽ മോക്ഷത്തിൻ പടി കടക്കാൻ മുഖമുടിച്ചല്ലോ. കാത്തരുളൂ ശ്രീരാമ പരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുതേ നീ. കാത്തരുളൂ ശ്രീരാമ പരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുതേ നീ. രാവണന്റെ നെഞ്ചിലിടുക്കിയായി വല്ലാതെ മോഹമുണർന്നു മതിലിയെ കട്ടതുകൊണ്ട് എന്തെല്ലാം മുകില് വന്നെന്റെ കൈലാസനാഥ. ശ്രീരാമ പരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുതേ നീ. കാത്തരുളൂ ശ്രീരാമ പരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുതേ നീ. കാത്തരുളൂ ശ്രീരാമ പരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുതേ നീ. കാത്തരുളൂ ശ്രീരാമ പരമരുളൂ ശ്രീരാമ. ಭಗವಂತ ಬುದ್ಧಿಯುಳ್ಳ ಹನುಮಂತ ಸದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಸದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಗೆಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ.
ಮುನಿಗಳು ನಖಕ ಗಂಗ ಶಶಿ ಗಗನ ಮಣ್ಯಾದ್ಯರು ಸೊಗಸಾಗಿ ಬಗೆ ಬಗೆ ಕೊಗೊಳ್ಳುತ್ತಲೂ ಬೆಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹಾ ಉರಗಗಿರಿ ವಾಸವಾರಯ್ಯ ಬ ಬ ಬ ಬ ಬ ಢಕುತಾರ ಪ್ರಿಯ ಶ್ರೀನಿವಾಸರ ತಡಮಾಡಂ ಕಾಡವೋಗೆ ನಲ್ಲ ವಾಕುಲಾಲಿ ಸೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡಿಯೇಡು ಭಕ್ತ ವತ್ಸಲ ಶ್ರೀಲಕ್ಷ್ಮೀ ನಲ್ಲ ಮಡುವಿನೊಳಗೆ ಗದ ಮೊರೆಯಿಟ ಲಕ್ಷಣ ಮಠದಿಗೆ ಹೇಳ ದುಡನೆ ಬಂದು ಹಿಡಿದು ನಕ್ಕನ ಭಯ ಕಡಿದು ಹಿಡಿಸಿದನೆ ಸಡಗರದಲ್ಲಿ ರಮ್ಯ ಪೊಡವಿಯೊಡಗೂಡಿ ಬಾರಯ್ಯ ಬ ಬ ಬ ಬ ಭಗುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿ ಜ ಭವಪಿಕ ವಾರಿ ಜನೇತ್ರನೆ ವಾರಿ ಜ ಮಿತ್ರ ಅಪಾರ ಪ್ರಭಾವನ ವಾರಿ ಜ ಜಾತಕ ಕಾರಣ ದೊರೆ ಬಾರಯ್ಯ ಭಗುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಗುತಾರೊಡೆಯ ದೇವಯ್ಯ ಬಾರಯ್ಯ ಬ ಬ ಬ ಬ ಬ ಭಗುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ
परिस्फुरभङ्गनटत्कटके कनकविशङ्गपृषध्वनिशङ्करसद्भटशृङ्गहतावटुके कृतचतुरङ्गबलक्षितिरङ्गघटद्बहुरङ्गरटद्बटुके जय जय हे महिषासुरमर्दिनि रम्यकपर्दिनि शैलसुते वै शरणागत वैरिवधूवर वीरवराभयदायकरे त्रिभुवनमस्तकशूलविरोधि शिरोधि कृतामलशूलकरे दुमि दुमितामरदुन्दुभिनादमहो मुखरीकृततिग्मकरे जय जय हे महिषासुरमर्दिनि रम्यकपर्दिनि शैलसुते सुरललना तथेयि तथेयि कृताभिनयोदर नृत्यरते कृतकुकुधो घटदादिकताळकुतूहलगानरते धुकु धुकु धुक्कुटधिन्दिनि तध्वनि धीरमृदङ्गनिनादरते जय जय हे महिषासुरमर्दिनि रम्यकपर्दिनि शैलसुते जय जय जप्य जय जय शब्द